ಉಡುಪಿ ಜಿಲ್ಲೆಯ ಹಾವಂಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮದರಸಕ್ಕೆ ಅನುಮತಿ ನೀಡಿರುವ ವಿಚಾರ ಇದೀಗ ವಿವಾದ ಸ್ವರೂಪ ಪಡ್ಕೊಂಡಿದೆ. ಬ್ರಹ್ಮಾವರದ ಹಾವಂಜೆ ಪಂಚಾಯತ್ನಲ್ಲಿ ಹೈ ಡ್ರಾಮಾ ನಡೆದಿದ್ದು, ಸಾಮಾನ್ಯ ಸಭೆಯ ನಿರ್ಣಯವನ್ನ ಪಿಡಿಒ ಕಾರ್ಯದರ್ಶಿ ಧಿಕ್ಕರಿಸಿರುವ ಆರೋಪ ವ್ಯಕ್ತವಾಗಿದೆ. ವಿಶೇಷ ಸಭೆಗೆ ಪೂರ್ವಾನುಮತಿ ಇಲ್ಲದೆ ದಿಢೀರ್ ರಜೆ ಹಾಕಿ ಸಭೆಗೆ ಗೈರಾದ ಪಿಡಿಒ ಕ್ರಮಕ್ಕೆ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪಂಚಾಯತ್ ಮುಂದೆ ಜಮಾವಣೆಗೊಂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮದರಸಕ್ಕೆ ನೀಡಿರುವ ಪರವಾನಗಿ ರದ್ದುಪಡಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ. ಅಲ್ಲದೆ ವಿಶೇಷ ಸಭೆಯಲ್ಲಿ ಶಾಸಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಪಿಡಿಒ ಮತ್ತು ಹೊಸ ಪಿಡಿಒ ತರಾತುರಿಯಲ್ಲಿ ಮದರಸಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಪರವಾನಗಿ ನೀಡಬಾರದು ಅಂತ ನಿರ್ಣಯಿಸಲಾಗಿತ್ತು. ಪಂಚಾಯತ್ ರಾಜ್ ಕಾನೂನಿಗೆ ವಿರುದ್ಧವಾಗಿ ಅಧಿಕಾರಿಗಳು ನಡ್ಕೊಂಡಿದ್ದಾರೆ ಅಂತ ಶಾಸಕರು ಹೇಳಿದ್ದಾರೆ. ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯಲ್ಲಿರುವಂತಹ ಹಾವಂಜೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಕಾನೂನನ್ನು ಮೀರಿ ಏಕಾಏಕಿ ಹೈಕೋರ್ಟ್ನ ಸುತ್ತೋಲೆಯಿದ್ದರೂ ಕೂಡ ಅಲ್ಲಿಯ ಎರಡು ಪಿಡಿಒಗಳು, ಈ ಹಿಂದಿನ ಪಿಡಿಒ ಮತ್ತು ಈಗ ಹೊಸದು ಬಂದ ಪಿಡಿಒಗಳು ಅಕ್ರಮವಾಗಿ ಮದ್ರಸಾಗೆ ಅನುಮತಿ ಕೊಟ್ಟ ಪ್ರಸಂಗ ಈಗಾಗಲೇ ಬೆಳಕಿಗೆ ಬಂದಿದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಯಾರು ಕಾನೂನು ಉಲ್ಲಂಘನೆ ಮಾಡಿ ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟಿಗೆ ವಿರೋಧವಾಗಿ ನಿರ್ಣಯಗಳನ್ನು ಮಾಡಿ ರಜೆಯಲ್ಲಿ ತೆರೆದರೆ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ನಿರ್ಣಯಗಳನ್ನು ಕೂಡ ಮಾಡಿ ಸಂಬಂಧಪಟ್ಟ ಡಿಸಿಗೆ ಈಗಾಗಲೇ ವಿಚಾರವನ್ನು ಕೂಡ ತಿಳಿಸಲಾಗಿದೆ. ಒಂದು ಪಂಚಾಯತ್ನ ಅಧ್ಯಕ್ಷರು ತಗೊಳ್ಬೇಕಾದ ನಿರ್ಣಯ, ಪಂಚಾಯತ್ ರಾಜ್ ಆ್ಯಕ್ಟ್ ಮಾಡಬೇಕಾದದನ್ನು ಇವತ್ತು ನೇರವಾಗಿ ಪಂಚಾಯತ್ನ ಪಿಡಿಒ ಇರ್ಬೋದು, ಸೆಕ್ರೆಟರಿಗಳು ರಾತ್ರಿ ಹೊತ್ತು 8 ಗಂಟೆಗೆ ಬಂದು ಆ ಒಂದು ನಿರ್ಣಯಗಳನ್ನು ಮಾಡಿ ಅದರಲ್ಲಿ ತಿದ್ದುಪಡಿಗಳನ್ನು ಮಾಡಿ 8:30 ಗಂಟೆಗೆ ಆದೇಶ ಮಾಡಿ ವಿದಿನ್ ಸೆಕೆಂಡ್ ಅವರ ಮೊಬೈಲ್ ಆಫ್ ಮಾಡಿ ರಜೆಯಲ್ಲಿ ಹೋಗುವಂಥ ಸಂದರ್ಭ. ಅದನ್ನು ಜೊತೆಗೆ ಮುನ್ನ ಬಂದ ಚಾರ್ತೆಕೊಂಡ ಪಿಡಿಒ ಕೂಡ ಸೋಮವಾರ ನಾವು ಆ ಸಭೆಗೆ ಒಂದು ನೋಟಿಸ್ ಮಾಡಬೇಕಂತೇಳಿ ಸಭೆಗೆ ನೋಟಿಸ್ ಮಾಡಿದ್ರು. ಬೆಳಿಗ್ಗೆ 9:30 ಗಂಟೆಗೆ ಇವತ್ತು ರಜೆ ಮಾಡಿ ಇವತ್ತು ನಾಪತ್ತೆಯಾಗಿದ್ದಾರೆ. ಒಟ್ಟಾರೆ ಇವತ್ತು ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಇವತ್ತು ಇಲಾಖೆ ಅಧಿಕಾರಿಗಳು ಕುಳಿತಿರುವುದು ಬಹಳ ಬೇಸರದ ಒಂದು ವಿಚಾರ.